ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇತ ವಾರ್ತೆದ ಇವರ ಬಿಜೆಪಿ ಪಂಡ ಭ್ರಷ್ಟ ಜನತಾ ಪಾರ್ಟಿ ರಾಜ್ಯಡು ಗುತ್ತಿಗೆದಾರರು ಬಲ್ಲು ಪಾಡನೊಂದುಲ್ಲೇರು ಮೊಕ್ಲಿನ ಡಬಲ್ ಇಂಜಿನ್ ಸರ್ಕಾರದ್ದು ಜನಕ್ಲೆಗ್ ಭ್ರಷ್ಟಾಚಾರ್ಯ ಭಾಗ್ಯ ತಿಕ್ಕದನಂದು ಅತ್ತಂದೆ ಬೇತೆ ದಾಲ ತಿಕ್ಕದಜೆಂದು ಕೆಪಿಸಿಸಿ ಪ್ರಚಾರ ಸಮಿತಿ ಗುರುಕಾರ್ಯರು ಪ್ರಿಯಾಂಕಾ ಖರ್ಗೆ ಪಂತ್ಯರು ಸುರತ್ಕಲ್ಡ್ ಕುಡ್ಲ ಉತ್ತರ ಕಾಂಗ್ರೆಸ್ ನಡಪಾಯಿನ ರಾಜ್ಯ ಸರ್ಕಾರದ ಸುಳ್ಳುಲೆಗೆ ಎದುರಾದ ಸಮರ ಪನ್ಪುನ ಮಾಮಲ್ಲ ಪ್ರತಿಭಟನೆಡು ಪಾಲ್ದೆತೊಂದು ಆರು ಪಾತಿರಿಯರು ಸುರತ್ಕಲ್ ಜಂಕ್ಷನ್ ಕುಡ್ಲ ಉತ್ತರ ಕಾಂಗ್ರೆಸ್ ಪಕ್ಷದ ನಿಲೇಟ್ ಸುಳ್ಳುಲೆಗೆ ಎದುರಾದ ಸಮರ ಮಾಮಲ್ಲ ಪ್ರತಿಭಟನೆ ಶುಕ್ರವಾರ ನಡೆತಂಡ ಕೆಪಿಸಿಸಿ ಪ್ರಚಾರ ಸಮಿತಿ ಸದಸ್ಯರು ಪ್ರಿಯಾಂಕಾ ಖರ್ಗೆ ಪ್ರತಿಭಟನಾ ಸಭೆಟ್ ಪಾತಿರ್ದ ಮೈ ಭಿ ಖಾವುಂಗ ತುಮ್ಕೋಬಿ ಖಿಲಾವುಂಗ ಪನ್ಪುನ ಘೋಷಣೆ ದಡಿಟ್ ಆಡಳಿತ ಮಲ್ತೊಂದುಪ್ಪುನ ರಾಜ್ಯದ ಬಿಜೆಪಿ ಸರ್ಕಾರ ಗುತ್ತಿಗೆದಾರರೆಡ್ದು ಶಾಸಕರ 40% ಕಮಿಷನ್ ದೆತ್ತೊನೆನು ಒತ್ತೊಂದುಂಡು ಒಂದು ಬಜ್ಜಿ ಸುಳ್ಳುಲೆನ ಸರ್ಕಾರ ಚೋರಗುರು ಚಾಂಡಲ ಶಿಷ್ಯರು ಕೇಂದ್ರ ಬಕ್ಕ ರಾಜ್ಯ ಸರ್ಕಾರನು ಆಳೊಂದುಲ್ಲೆರ ನರೇಂದ್ರ ಮೋದಿಯರೆಡ್ದು ಬತ್ತಿನ ತೀರ್ಥಮಟ್ಟದ ನಾಯಕರ ಮುಟ್ಟ ಮಾತೆರ್ಲ ಭ್ರಷ್ಟಾಚಾರಡುಲ್ಲೆರೆಂದು ಆರ್ಪಂಡೆರ ಬಿಜೆಪಿ ಪಂಡ ಭ್ರಷ್ಟ ಜನತಾ ಪಾರ್ಟಿ ರಾಜ್ಯೋಡು ಗುತ್ತಿಗೆದಾರರು ಬಲ್ಲು ಪಾಡುನೊಂದುಲ್ಲೆರ ಮೊಕ್ಲಿನ ಡಬಲ್ ಇಂಜಿನ್ ಸರ್ಕಾರದ್ದು ಜನಕ್ಲಿಗೆ ಭ್ರಷ್ಟಾಚಾರ ಭಾಗ್ಯ ತೆಗಿತೇನತ್ತಂದೆ ಬೇತೆ ದಾಲ ತಿಕ್ಕದಜೆ ನಳಿನ್ ಕುಮಾರ್ ಕಟೀಲ್ ಜವನೇರಿಗ 2 ಕೋಟಿ ಬೇಲೆ ಶ್ರೇಷ್ಠ ಮಲ್ಪೆ ಅಂದು ಪಂಡದು ತೋಜಂದೆ ಆತಿರಂದು ಪ್ರಿಯಾಂಕಾ ಖರ್ಗೆ ದೂರಿಯರ ನೀವೆಲ್ಲ ಕೇಳಬೇಕು ಅವ್ರು ಬಂದ್ಮೇಲೆ. ಯಾಕಂದ್ರೆ ಅವ್ರದ್ದು ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇದೆ. ಇದು ಈ ಭಾಗ ಏನಾಗ್ಬಿಟ್ಟಿದೆ, ಅವರಿಗೆ ಒಂದು ಪ್ರಯೋಗಾಲಯ ಆಗ್ಬಿಟ್ಟಿದೆ, ಲ್ಯಾಬೊರೇಟರಿ ಆಫ್ ಹೇಟ್ ಇದು ಈ ಭಾಗ. ನಾವು ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಣ ಅಂತ ಕೇಳಿದ್ರೆ ನೀವು ಅವ್ರು ಏನ್ ಹೇಳ್ತಾರೆ, ಜಟ್ಕಾ ಕಟ್ ತಗೊಳ್ಳಿ, ಹಲಾಲ್ ಕಟ್ ತಗೋಬೇಡಿ ಅಂತ. ನಮ್ಮ ಮಾರ್ಕೆಟಿಗೆ ದುಡ್ಡು ಕೊಡ್ರಿ, ಸೂರತ್ ಕಲ್ಲಿಗೆ ದುಡ್ಡು ಕೊಡ್ರಿ, ಅಭಿವೃದ್ಧಿ ಇಲ್ಲ ಅಂದ್ರೆ ಕಾಶ್ಮೀರ್ ಫೈಲ್ಸ್ ನೋಡಿದ್ಯಾ ಅಂತ ಕೇಳ್ತಾರೆ. ಬೆಲೆ ಏರಿಕೆ, ಡೀಸೆಲ್ ಪೆಟ್ರೋಲ್ ಬಗ್ಗೆ ಕೇಳಿದ್ರೆ ಅವ್ರು ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡ್ತಾರೆ. ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ, ಅವ್ರು ಬಹಳ ಸುವರ್ಣ ಯುಗದಲ್ಲಿ ನಾವು ತಳ್ತೀವಿ ಅಂತ ಹೇಳಿದ್ರೆ, ಏನ್ರಿ ರೈತರ ಬಗ್ಗೆ ಏನಾಯ್ತ್ರಿ, ಅವ್ರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರಲ್ಲ ಏನಾಯ್ತು ಅಂತ ಹೇಳಿದ್ರೆ, ನೀವು ಏನೇ ಮಾಡಿದ್ರು ಕೂಡ ಮಾವಿನಕಾಯಿ ಮುಸಲ್ಮಾನರ ಹತ್ರ ಖರೀದಿ ಮಾಡ್ಬೇಡಿ. ಅಕ್ಕಿ ಮೇಲೆ, ನಿಮ್ಮ ಪೆನ್ಸಿಲ್ ಮೇಲೆ, ಮೊಸರು ಮೇಲೆ, ಹಾಲ್ ಮೇಲೆ GST ಯಾಕ್ರಿ ಜಾಸ್ತಿ ಆಗಿದೆ ಅದೆಲ್ಲ ಕೂಗಬೇಡಿ, ಈ ಅಜಾನ್ ಮಾತ್ರ ಕೇಳಬೇಡಿ ಸ್ವಾಮಿ ಅಂತ ಅಜಾನ್ ಬ್ಯಾನ್ ಮಾಡಬೇಕು. ನಿರುದ್ಯೋಗ ಬಗ್ಗೆ ಮಾತಾಡಿದ್ರೆ, ಉದ್ಯೋಗ ನಮ್ಮ ಹತ್ರ ಏನಿಲ್ಲ, ನೀವೆಲ್ಲರೂ ಫಸ್ಟ್ ಧರ್ಮ ರಕ್ಷಕರಾಗಬೇಕು ಅಂತ. ಧರ್ಮ ರಕ್ಷಣೆ ಮಾಡೋದು, ಗೋರಕ್ಷಣೆ ಮಾಡೋದು ಇವ್ರ ಪ್ರಕಾರ ಉದ್ಯೋಗ ಸೃಷ್ಟಿ ಮಾಡೋದಾಗಿದೆ. ಮಾತು ಮುಂಚೆ ಹೇಳಿದ್ರೆ ಭಗವದ್ಗೀತೆ ಹೇಳ್ತೀರ, ಫಸ್ಟ್ ಓದ್ಕೊಳ್ರೋ ಮಾರಯ್ಯ ನೀವು. ಭಗವದ್ಗೀತಾನಲ್ಲಿ ಏನಿದೆ ಅದು ಫಸ್ಟ್ ಓದ್ಕೊಳ್ಳಿ. ಏನ್ ಹೇಳ್ತಾರೆ ಕೃಷ್ಣ ಪರಮಾತ್ಮ ಏನ್ ಹೇಳ್ತಾರೆ ಅಂತ ಓದಿ ಅರ್ಥ ಮಾಡ್ಕೊಳ್ಳಿ. ಮಾತು ಮುಂಚೆ ಬರೇ ಧರ್ಮದ ಹೆಸರು ಮೇಲೆ ಮಾಡೋದಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ದಯವಿಟ್ಟು ಕೇಸರಿ ಶಾಲೆ ಹಾಕೋದ್ಕಿಂತ ಮುಂಚೆ ಅವ್ರ ಮಕ್ಳಿಗೆ ಕೇಳ್ಬಿಡಿ, ಅವ್ರವ್ರ ಮಕ್ಳು ಏನ್ ಮಾಡ್ತಾರೆ, ಶಾಸಕರ ಮಕ್ಳು ಏನ್ ಮಾಡ್ತಾರೆ, ಮಂತ್ರಿಗಳ ಮಕ್ಳು ಏನ್ ಮಾಡ್ತಾರೆ ಅಂತ ದಯವಿಟ್ಟು ಅವ್ರಿಗೆ ಕೇಳಿ. ಆದ್ಮೇಲೆ ನಿಮ್ಗೆ ಅವ್ರ ನಂಬಿಕೆ ಬಂದ್ಮೇಲೆ ಅದ್ರ ಮೇಲೆ ನೀವು ಕರೀರಿ ನನಗೆ, ನಾನೇ ನಿಮ್ ಕೇಸರಿ ಶಾಲೆ ಹಾಕ್ತೀನಿ ಬೇಕಿಲ್ಲ. ದುಂಬುದ ಶಾಸಕರ BA ಮೊಯ್ದೀನ್ ಬಾವ ದುಂಬತ್ತ ಪಾತ್ರದ ಪ್ರತಿಭಟನೆದ ಬಗೆಟ ತಿರುಪಾಯರ ಬೈಕಂಪಾಡಿ APMCಡ್ದು ಗೋವಿಂದಾಸ್ ಕಾಲೇಜ್ ಮಟ್ಟ ಬೈಕ್ ರ್ಯಾಲಿ ನಡಪಾಯರ ಪ್ರಿಯಾಂಕಾ ಖರ್ಗೆ ಮೊಯ್ದೀನ್ ಬಾವಾರನ ಬೈಕಡು ಕುಲ್ಲ ಒಂದು ಬತ್ತೆರ ಸುರತ್ಕಲ್ ಮಾರ್ಕೆಟ್ ಎದುರು ಮುಟ್ಟ ಪಾದಯಾತ್ರೆಡ ನಾಯಕರ ಸಾರಗಟ್ಲೆ ಕಾರ್ಯಕರ್ತರು ಪಾಲ್ಪಡೆದಿತ್ತರ. ಪಕ್ಷದ ಮಾಹಿತಿದಾರರ ಭವ್ಯ ನರಸಿಂಹಮೂರ್ತಿ, ವಾಗ್ಮಿ ನಿಖೇತ್ ರಾಜ್ ಮೌರ್ಯ, ವಿಧಾನ ಪರಿಷತ್ತದ ದುಂಬುದ ಸದಸ್ಯರ ಐವನ್ ಡಿಸೋಜ, ನಾಯಕರ ನವೀನ್ ಡಿಸೋಜ, ಶಶಿಧರ ಹೆಗ್ಡೆ, ಗುಲ್ಜಾರ್ ಬಾನು, ಮಮತಾ ಗಟ್ಟಿ, ಪ್ರತಿಭಾ ಕುಲಾಯಿ, ಸುರತ್ಕಲ್ ಬ್ಲಾಕ್ ಕಾಂಗ್ರೆಸ್ ಗುರ್ಕಾರ್ಯರು ಉಮೇಶ್ ದಂಡಗೇರಿ ಪಾಲ್ಗೊಂಡರ. ರಾಷ್ಟ್ರೀಯ ರಾಜಮಾರ್ಗ ಆಸ್ಪತ್ತ ಆಚೇತ ಕೊಲ್ನಾಡು ಗುಂಡಾಲ್ ಗುತ್ತು ಕೈತಲ್ ಕುಡ್ಲಡ್ದು ಒಡಿಪು ದಂಚಿಪ ಹೊಂದಿತ್ತಿನ ಕಾರ್ಗ್ ಗುದ್ದುನೇನ್ ತಪ್ಪಾಯ್ರ ತುಯಿನ ಟಿಪ್ಪರ್ ಲಾರಿ ಒಂಜಿ ರಾಜಮಾರ್ಗದ ಬರಿತ ಮೈಲ್ ಕಲ್ಗೆ ಎಡ್ತದ ಡ್ರೈವರ್ನ ಪತ್ತ ತತ್ತದ ಗುಂಡಿಗೆ ಬುರ್ನ ಸಂಗತಿ ನಡೆತದಂಡ. ರಾಷ್ಟ್ರೀಯ ರಾಜಮಾರ್ಗ ಆಸ್ಪತ್ತ ಆಜೇತ ಕೊಲ್ನಾಡು ಗುಂಡಾಲ್ ಗುತ್ತು ಕೈತಲ್ ಕುಡ್ಲಡ್ದು ಒಡಿಪು ದಂಚಿಪ ಹೊಂದಿತ್ತಿನ ಕಾರ್ಗ್ ಗುದ್ದಿನೇನ್ ತಪ್ಪಾಯ್ರ ತುಯಿನ ಟಿಪ್ಪರ್ ಲಾರಿ ಒಂಜಿ ರಾಜಮಾರ್ಗದ ಬರಿತ ಮೈಲ್ ಕಲ್ಲಿಗೆ ಎಡ್ತದ ಡ್ರೈವರ್ನ ಪತ್ತ ತತ್ತದ ಗುಂಡಿ ಬುಡ್ದುಂಡು. ಗಾಡಿ ಎಡ್ತಿನ ಪೋರ್ಟ್ಸುಗ ಟಿಪ್ಪರ್ಗ ನಷ್ಟ ಆದಿತ್ತದ. ಡ್ರೈವರ್ ರಾಜಣ್ಣ ಪನ್ಪನರೆಗೆ ಒಂತೆ ಪೆಟ್ಟಾತಂಡ. ಒಂತೆ ಪಡ್ತು ಓಡ್ದ ಜನಕ್ಲೆಗ್ಲ ಕಾರ್ದ ಡ್ರೈವರ್ ಜೋಸೆಪ್ಗ್ಲ ಪಾತೆರಗು ಪಾತರ ನಡೆತದ. ಟ್ರಾಫಿಕ್ ಪೊಲೀಸರು ಬತ್ತದ ಸ್ಥಿತಿಗತಿ ನಿಯಂತ್ರಣ ಮಲ್ತೆರ ಕ್ರೇನ್ ಟಿಪ್ಪರ್ ಲಾರಿನ ಮಿತ್ತು
ಒಯ್ಪಾದೆರ. ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಾರೆ ಇಮೇಲೆ ಹಾಗೆ ದೀಪ ಇಮೇಲೆ ಸರ್ ನಾನು ರೈಟ್ ಕಟ್ ಹಾಕಿದ್ರು ಜಾಗದ ಮೇಲೆ ಇಮೇಲೆ ಜಿಪ್ಪ ಕ್ಲೀನ್ ಆಗು ಇಮೇಲೆ ಸೇಫ್ ಇಚ್ಚಿ ಇಮೇಲೆ ಇಚ್ಚಿ ನಾಯ್ತಮಾಗಿ ಇಮೇಲೆ ಒಯ್ಮೇಲೆ ಏನಾದ್ರು ಕುಂತು ಕೂಡ ಅದಕ್ಕೆ ಡ್ರಿಂಕ್ಸ್ ಬಂದ ಬಂದು ಸೇವೆನ್ ಕಣ್ಣು ನೋಡೋದು ಪಕ್ಷದ ಸಂಘಟನೆ ಬೊಕ್ಕ ಕಾರ್ಯಾಲಯಕ್ಕೆ ಸೇಸವಾದ ಒತ್ತು ಕೊರಿಯರೆಗಾದ ಜನವರಿ 21 ಮುಟ್ಟ ಭಾರತೀಯ ಜನತಾ ಪಕ್ಷ ವಿಜಯ ಸಂಕಲ್ಪ ಅಭಿಯಾನ ದಿವಂದೊಂದು ಶಾಸಕರು ವೇದವ್ಯಾಸ ಕಾಮತ್ ಸುದ್ದಿ ಕೊಟ್ಟು ಪಂತೆರ. ಶಾಸಕರು ವೇದವ್ಯಾಸ ಕಾಮತ್ ಶುಕ್ರವಾರ ಕುಡ್ಲಾಡು ಸುದ್ದಿ ಕೊಟ್ಟು ಪಾತಿರ್ದ ಪಕ್ಷದ ಸಂಘಟನೆ ಬೊಕ್ಕ ಕಾರ್ಯಾಲಯಕ್ಕೆ ಸೇಸವಾದ ಒತ್ತು ಕೊರಿಯರೆಗಾದ ಜನವರಿ 21 ಮುಟ್ಟ ಭಾರತೀಯ ಜನತಾ ಪಕ್ಷ ವಿಜಯ ಸಂಕಲ್ಪ ಅಭಿಯಾನ ದಿವಂದೊಂದು ಪಂಡೇರ. ಬಿಜೆಪಿ ರಾಜ್ಯ ಗುರುಕಾರ್ಯರ ನಳಿನ್ ಕುಮಾರ್ ಕಟೀಲ್ ಬೊಕ್ಕ ಪಕ್ಷದ ಮುಖ್ಯಸ್ಥರನ ಸೂಚನೆದಂಚ ಪಕ್ಷದ ಕಾರ್ಯ ನನಲಾತ ಚುರುಕು ಮಲ್ಪರ ವಿಜಯ ಸಂಕಲ್ಪ ಅಭಿಯಾನ ದಿವಂದೊಂಡು. ಈ ಅಭಿಯಾನಡು ಬಿಜೆಪಿದ ಹಿರಿಯ ನಾಯಕರು ಕಾರ್ಯಕರ್ತರು ಪಾಲ್ಗೊಳ್ಳುತ್ತಿರುವ ಅಭಿಯಾನಡು ರಾಜ್ಯ ಸರ್ಕಾರದ ಸಾಧನೆಲು ಜಿಲ್ಲೆ ನಗರಕ್ಕೂರ್ನ ವಿಶೇಷ ಅನುದಾನ ಈ ಬಗೆಟ್ಟು ಜನಕ್ಲಿಗೆ ತೆರಿಪಾಯರೆ ಇಲ್ಲಡೆ ಪೂಪುಂಡು ಮಿಸ್ಡ್ ಕಾಲ್ ಕೊರ್ನಾಕ್ಲಿನ ಪಕ್ಷಕ್ಕೆ ಸೇರ್ಸವನ್ನ ಕಾರ್ಯಾಲ ಮಲ್ಪು ಅಂದು ಶಾಸಕರು ವೇದವ್ಯಾಸ ಕಾಮತ್ ಪಂಡ್ಯರ. ಭಾರತೀಯ ಜನತಾ ಪಾರ್ಟಿಯ ಇನ್ನು ಮುಂದಿನ 8-9 ದಿವಸಗಳ ಕಾಲ ಸಂಘಟನೆಯ ವಿಶೇಷವಾದಂಥ ಒತ್ತನ್ನು ಕೊಡುವಂಥ ದೃಷ್ಟಿಯಲ್ಲಿ ವಿಶೇಷವಾದಂಥ ಕಾರ್ಯಕ್ರಮ ಹಮ್ಮಿಕೊಡುವಂಥ ವಿಚಾರದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಹಾಗಾಗಿ ಉಪಸ್ಥಿತಿರುವಂಥ ಎಲ್ಲ ಬಂಧುಗಳಿಗೆ ವಂದನೆಗಳನ್ನು ಹೇಳ್ತಾ, ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು, ಅದೇ ರೀತಿ ಪಕ್ಷದ ಪ್ರಮುಖರುಗಳ ವಿಶೇಷವಾದಂಥ ಸೂಚನೆಯ ಮೇರೆಗೆ ಪಕ್ಷದ ಚಟುವಟಿಕೆಯನ್ನು ನಾಳೆ 21 ತಾರೀಕಿನಿಂದ 29 ತಾರೀಕು ತನಕ ವಿಜಯ ಸಂಕಲ್ಪ ಅಭಿಯಾನ ಅಂತ ಹೇಳುವಂಥ ಹೆಸರಿನಲ್ಲಿ ಈ ಒಂದು ವಿಶೇಷವಾದಂಥ ಕಾರ್ಯವನ್ನು ಮಾಡುವಂಥ ಚಟುವಟಿಕೆಯನ್ನು ಪಕ್ಷದ ಕಾರ್ಯಕರ್ತರು ಮತ್ತು ಪಕ್ಷದ ಹಿರಿಯರು ಮಾಡಲಿಕ್ಕಿದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಸರ್ಕಾರದ ವಿಶೇಷವಾದಂಥ ಮಾಡಿದಂಥ ಸಾಧನೆಗಳು, ಅದರಲ್ಲಿ ಕೂಡ ರಾಜ್ಯದಲ್ಲಿ ಮಾತ್ರವಲ್ಲ ಈ ಜಿಲ್ಲೆಗೆ ಈ ನಗರಕ್ಕೆ ಕೊಟ್ಟಂಥ ವಿಶೇಷವಾದಂಥ ಅನುದಾನಗಳು, ಕೊಡುಗೆಗಳು, ಇದನ್ನೆಲ್ಲವನ್ನು ಇಟ್ಟುಕೊಂಡು ಇದರಲ್ಲಿ ಮಾಡಿದಂಥ ಯೋಜನೆಗಳನ್ನು ಮನೆಗಳಿಗೆ ಹೋಗಿ ತಿಳಿಸುವಂಥ ಕೆಲಸ ಕಾರ್ಯಗಳನ್ನು ಈ ಒಂದು ಅಭಿಯಾನದಲ್ಲಿ ನಾವು ಪ್ರಪ್ರಥಮವಾಗಿ ಹಮ್ಮಿಕೊಳ್ಳಲಿಕ್ಕಿದ್ದೇವೆ. ವಿಜಯ್ ಕುಮಾರ್ ಶೆಟ್ಟಿ, ರೂಪಾ ಡಿ ಬಂಗೇರ, ನಿತಿನ್ ಕುಮಾರ್, ಸುರೇಂದ್ರ ಜೆ, ಕಿರಣ್ ರೈ, ರಮೇಶ್ ಹೆಗ್ಡೆ, ಅಜಯ್, ದೀಪಕ್ ಪೈ ಸುದ್ದಿ ಕೊಟ್ಟಿದ್ದಾರೆ. ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಡು ಮಕರ ಸಂಕ್ರಾಂತಿದ ಮನದಾನಿ ಕೊಡಿಯೇರ್ದು 9 ದಿನದ ವರ್ಷಾತಿ ಜಾತ್ರೆ ಕದ್ರದ ಜೋಗಿ ಅರಸರು ಶ್ರೀ ರಾಜ ನಿರ್ಮಲನಾಥಜಿ ಇತದ ನಡ್ತೊಂದುಂಡು. ಶನಿವಾರ 7ನೇ ದೀಪೋತ್ಸವದ ದಿನ ಆದಿತ್ತಂಡು 5 ಬಯ್ಯಗ ತೇರು ಬೊಳ್ಳಿ ತೇರು ಅಟ್ಟಣೆ ಆದಿತ್ತಂಡು. ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಡು ಮಕರ ಸಂಕ್ರಾಂತಿದ ಮನದಾನಿ ಕೊಡಿಯೇರ್ದು 9 ದಿನದ ವರ್ಷಾದ ಜಾತ್ರೆ ಕದ್ರದ ಜೋಗಿ ಅರಸರು ಶ್ರೀ ರಾಜ ನಿರ್ಮಲನಾಥಜಿ ಇತದ ನಡ್ತೊಂದುಂಡು. ಶನಿವಾರ 7ನೇ ದೀಪೋತ್ಸವದ ದಿನ ಆದಿತ್ತದು ಮಧ್ಯಾಹ್ನ ದೇವರಿಗೆ ಮಹಾಪೂಜೆ ಐದು ಬೊಕ್ಕ ನುಪ್ಪುದ ರಾಶಿಗೆ ಪೂಜೆ ಮಲ್ತದು ಭಕ್ತರಿಗೆ ನುಪ್ಪು ಪ್ರಸಾದ ಸೇವೆ ನಡೆತಂಡು. ಪಾಕಜನ ಊರು ಪರ ಊರ್ಲಿನ ಭಕ್ತರು ಪಾಲ್ದಿತ್ತೊಂಡಿರ. ಕದ್ರಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಡಾಕ್ಟರ್ ಎ ಜನಾರ್ದನ ಶೆಟ್ಟಿ, ಕಾರ್ಯತ್ವನ್ನಾಧಿಕಾರಿ ಜಯಮ್ಮ ಪಿ, ಸಮಿತಿ ಸದಸ್ಯರಾಯನ ರಾಘವೇಂದ್ರ ಅಡಿಗ, ಕೆ ದೇವದಾಸ್ ಕುಮಾರ್, ಎಚ್ ಕುಸುಮದೇವ್ ಅಡಿಗ, ನಿವೇದಿತಾ ಎನ್ ಶೆಟ್ಟಿ, ಕೆ ರಾಜೇಶ್, ಕೆ ಪುರುಷೋತ್ತಮ ಜೋಗಿ, ಮನೋಹರ್ ಸುವರ್ಣ ಬಕ, ನಾರಾಯಣ ಕೋಟ್ಯಾನ್ ಈ ಪುರ್ತುಡಿತ್ತರ. 5 ಬಯ್ಯಗ ತೇರು ಬೊಳ್ಳಿ ತೀರ್ಥ ಉಚ್ಚಯ ಸೋಮವಾರ ರಾತ್ರಿ ಜಲಕ, ಬುಧರ ರಾತ್ರಿ ಮಲರಾಯ ಬಕ ಪರಿವಾರ ದೈವಲೆನ ನೇಮ ನಡಪರೆ ಉಂಡು.
ಮಂಗಳೂರು ಕಂಬಳ ಸಮಿತಿದ ದುಂಬಾಳ್ತೆಡ್ ಬಂಗ್ರಕುಳೂರ್ದ ಗೋಲ್ಡ್ ಪಿಂಚ್ ಸಿಟಿ ಮೈದಾನದ ರಾಮ ಲಕ್ಷ್ಮಣ ಜೋಡು ಕರೆಟ್ 5ನೇ ವರ್ಷದ ರಾತ್ರಿ ಬುಲ್ಪದ ಮಂಗಳೂರು ಕಂಬಳ ಐತರ ನಡಪುಂಡು ಮಂಗಳೂರು ಕಂಬಳ ಸಮಿತಿದ ಗುರ್ಕಾರ್ಯರು ಬ್ರಿಜೇಶ್ ಚೌಟ ಸುದ್ದಿ ಕೊಟ್ಟಡು ತಿರಿಪಾದಿರು. ಮಂಗಳೂರು ಕಂಬಳ ಸಮಿತಿದ ಗುರ್ಕಾರ್ಯರು ಬ್ರಿಜೇಶ್ ಚೌಟ ಕುಡ್ಲಡ್ ಸುದ್ದಿ ಕೊಟ್ಟಡು ಪಾತ್ರಡ್ ಮಂಗಳೂರು ಕಂಬಳ ಸಮಿತಿದ ದುಂಬಾಳ್ತೆಡ್ ಬಂಗ್ರಕುಳೂರದ ಗೋಲ್ಡ್ ಪಿಂಚ್ ಸಿಟಿ ಮೈದಾನದ ರಾಮ ಲಕ್ಷ್ಮಣ ಜೋಡು ಕರೆಟ್ 5ನೇ ವರ್ಷದ ರಾತ್ರಿ ಬುಲ್ಪದ ಮಂಗಳೂರು ಕಂಬಳ ಐತರ ನಡಪುನೊಂದು ಪಂಡ್ಯರ ಆನಿಕಾಂಡೆ ಎನ್ಮ 15 ಎಂಆರ್ಜಿ ಗ್ರೂಪ್ದ ಸಿಎಂ ಡಿ.ಕೆ. ಪ್ರಕಾಶ್ ಶೆಟ್ಟಿ ಗುರ್ಕಾರ್ಮೆಡ್ ಕಂಬುಲ ಉದಿಪನ ಹಾಪುಂಡು ಬೈ ಹಾಜರೇಕ್ ಸಭಾಲೆ ಸುದಿ ಒಂದುಂಡು ಸಿನಿಮಾ ನಟಿ ಅಭಿಷೇಕ್ ಅಂಬರೀಶ್ ನಿರ್ದೇಶಕಿ ಬೊಕ್ಕ ನಟಿ ರಾಜ್ಬಿ ಶೆಟ್ಟಿ ಬಿಗ್ ಬಾಸ್ ಗೆಂದಿದಿನ ರೂಪೇಶ್ ಶೆಟ್ಟಿ ರಾಜಕೀಯ ಧಾರ್ಮಿಕ ನಾಯಕರು ಪಾಲ್ದಿತ್ತುನ್ವೇರ ನೂತ ಹಚ್ಪೊಡ್ದುಲ ಎಚ್ಚ ಜೋಡಿ ಇರುಕಲು ಪಾಲ್ದಿತ್ತೊನ್ನ ಅಂದಾಜು ಉಂಡು ಜನವರಿ 23 ಕಾಂಡೆ ನಮ್ಮ ಪಟ್ಟಣ ಕಾರ್ಯಕ್ರಮ ನಡಪರ ಉಂಡೊಂದು ಬ್ರಿಜೇಶ್ ಚೌಟ ಪಂಡ್ಯರ. ಈ ವರ್ಷದ 6ನೇ ವರ್ಷದ ಕಂಬಳ ಇದೇ ಬರುವ 22ನೇ ತಾರೀಕು ಅಂದರೆ ಭಾನುವಾರದ ದಿವಸ ಬೆಳಿಗ್ಗೆ 8:15 ಗಂಟೆಗೆ ಈ ಪರಿಸರದಲ್ಲಿ ಉದ್ಘಾಟನೆ ಆಗಲಿಕ್ಕಿದೆ. ನಮ್ಮ ರಾಮ ಲಕ್ಷ್ಮಣ ಅಂತ ಏನು ನಾವು ಈ ಜೋಡು ಕರೆಯನ್ನು ಕರೆದಿದ್ದೇವೆ ಅದರಲ್ಲಿ ಉದ್ಘಾಟನೆ ಆಗಲಿಕ್ಕಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ಉದ್ಘಾಟನೆಯನ್ನು ನಮ್ಮ ಬ್ರಹ್ಮಬೈದರ್ಕಳ ಗರಡಿಯ ಅಧ್ಯಕ್ಷರಾಗಿರುವಂಥ ಶ್ರೀ ಚಿತ್ತರಂಜನ್ ಅವರು ಮಾಡಲಿಕ್ಕಿದ್ದಾರೆ. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ದೀಪ ಪ್ರಜ್ವಲನೆಯನ್ನು ಕರಾವಳಿ ಕಾಲೇಜಿನ ಸ್ಥಾಪಕ ಅಧ್ಯಕ್ಷರಾಗಿರುವಂಥ ಗಣೇಶ್ ರಾವ್ ಅವರು, ಈ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು, ಧಾರ್ಮಿಕ ಮುಖಂಡರು, ಊರಿನ ಪ್ರಮುಖರು, ರಾಜಕೀಯ ನಾಯಕರುಗಳು, ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರುಗಳು, ಬೇರೆ ಬೇರೆ ಜನಪ್ರತಿನಿಧಿಗಳು, ಸಾಮಾಜಿಕ ಮುಖಂಡರು ಎಲ್ಲರೂ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅದೇ ರೀತಿ ಉದ್ಘಾಟನೆಯನ್ನು ಸ್ವಲ್ಪ ಭಿನ್ನವಾಗಿ ವಿಶಿಷ್ಟವಾಗಿ ನಡೆಸಬೇಕು ಅನ್ನುವಂಥ ಯೋಚನೆ ನಮಗಿದೆ. ಇದು ಸಾಂಪ್ರದಾಯಿಕ ಕಂಬಳ ಅಲ್ಲದಿದ್ದರೂ ಕೂಡ, ಆಧುನಿಕ ಕಂಬಳ ಆಗಿದ್ದರೂ ಕೂಡ ಸಾಂಪ್ರದಾಯಿಕ ಸ್ವರೂಪವನ್ನು ಕೊಡಬೇಕು. ಹಿಂದಿನ ಕಾಲದಲ್ಲಿ ಹೇಗೆ ಕಂಬಳಕ್ಕೆ ಹಿರಿಯ ಕೋಣಗಳನ್ನು ಇಳಿಸಿ ಕಂಬಳವನ್ನು ಪ್ರಾರಂಭ ಮಾಡ್ತಾ ಇದ್ದೀವೋ ಅದೇ ರೀತಿ ಈ ಬಾರಿಯೂ ಮಾಡಲಿಕ್ಕಿದೆ. ಪಿ.ಆರ್. ಶೆಟ್ಟಿ ಕೂಳೂರು, ಸುಧಾಕರ ಶೆಟ್ಟಿ, ವಿಜಯಕುಮಾರ್ ಕಂಗಿನಮನೆ, ಸಂಜಯ ಪ್ರಭು, ಈಶ್ವರ ಪ್ರಸಾದ್ ಶೆಟ್ಟಿ, ಶಾಂತಿಗುತ್ತು, ಸಚಿನ್ ಶೆಟ್ಟಿ ಸುದ್ದಿ ಕೊಟ್ಟುಡಿತ್ತೇರ. ಬಿಜೆಪಿ ಕೊರ್ನ ಭರವಸೆ ಮಾತ ಸುಳ್ಳಾತಂಡ ಸಿದ್ದರಾಮಯ್ಯರ್ನ ಸರ್ಕಾರ 155 ಭರವಸೆ ಕೊಡ್ದು ಐಟ್ 158 ನಡಪಾದು ಕೊಡ್ತನೊಂದು ರಾಜ್ಯದ ದುಂಬುದ ಮಂತ್ರಿ ಬಿ ರಮಾನಾಥ್ ರೈ ಕುಡ್ಲಡ್ ಪಂತಿರ. ರಾಜ್ಯದ ದುಂಬುದ ಮಂತ್ರಿ ಬಿ ರಮಾನಾಥ್ ರೈ ಕುಡ್ಲಡ್ ಶನಿವಾರ ಸುದ್ದಿ ಕೊಟ್ಟೋಡು ಪಾತಿರ್ದು ರಾಜ್ಯ ವಿಧಾನಸಭೆತ ಓಟು ಕೈತಲ್ ಬರೊಂದಿತ್ತದ ಕಾಂಗ್ರೆಸ್ ಪಕ್ಷಲ ಸಜ್ಜ ಒಂದುಂಡು ಸಾಮಾಜಿಕ ಕಾಳಜಿಡು ಬಡವರಿಗ ಬೊಡೈನ ಕಾರ್ಯಕ್ರಮ ಕೊರ್ನ ಪಕ್ಷ ಕಾಂಗ್ರೆಸ್ ಅಂದು ಪಂಡಿರ. ಬಿಜೆಪಿ ಕೊರ್ನ ಭರವಸೆ ಮಾತ ಪೊಟ್ಟಾತನೊಂದಿತ್ತೆ ಜನಕ್ಲೆಗೂ ಗೊತ್ತಾತಂಡು ಸಿದ್ದರಾಮಯ್ಯರ್ನ ಸರ್ಕಾರ 155 ಭರವಸೆ ಕೊಡ್ದು ಐಟ್ 158 ನಡಪಾದು ಕೊಡ್ತಾ ತೆನಸು ಭದ್ರತಾ ಕಾಯ್ದೆ ಮನಮೋಹನ ಸಿಂಗ್ ಸರ್ಕಾರ ಒಪ್ಪನಗ ಮಲ್ತದಿತ್ತು. 5 ಬೊಕ್ಕವ ಸರ್ಕಾರಲ ಮಲ್ತದಜಿ ಕೃಷಿ ಪಂಪ್ ಸೆಟ್ಗೆ ಧರ್ಮಗೂ ಕರೆಂಟ್ ಕೊರ್ನಕ್ಲು ಕಾಂಗ್ರೆಸ್ ಸರ್ಕಾರ ಉದ್ಯೋಗ ಖಾತ್ರಿ ಯೋಜನೆ ಮಲ್ತು ತೋಜಾನ ಕೀರ್ತಿ ಕಾಂಗ್ರೆಸ್ ಪಕ್ಷಗುಂಡು ತಿಂಗುಲು ಕಾಸ್ಪಾಡ್ನ ಕಂಡನಿ ತೀರ್ನ ಪೊಂಜೋಲಿಗೆ ತಿಂಗುಲ್ದ ಪಣವುಸಾಯ ಕಂಡನಿ ಬುಡಿದಿ ಬೇತೆ ಬೇತೆ ಆಯ್ನ ಪುರ್ತುಡು ಪೊಂಜೋಗು ಮನಸ್ವಿನಿ ಕಾರ್ಯಕ್ರಮ ಕನತಿನೇ ಕಾಂಗ್ರೆಸ್ ಸರ್ಕಾರ ಪೊಂಜೋಲಿನ ಗಟ್ಟಿಮುಟ್ಟು ಜೋಕ್ಲೆನ ಏಳಿಗೆ ವಿದ್ಯಾಸಿರಿ ಕಾರ್ಯಕ್ರಮ ರೈತರಿಗೆ ಬೆರಿಸಾಯ ಬೆಲೆ ಅಲ್ಪಸಂಖ್ಯಾತರಿಗೆ ಶಾದಿ ಭಾಗ್ಯ ಇಂಚ ಬಡವರಿಗೆ ಪಾಕ ಕಾರ್ಯಕ್ರಮ ಮಲ್ದಣಂದು ಆರ್ಪಂಡ್ಯರ. ಕಾಂಗ್ರೆಸ್ ಪಕ್ಷ ಕೊರ್ನ ಭರವಸೆಲೇನು ನಡಪಾದು ಕೊರ್ಪುಂಡು ಐಟಿ ಏರೆಗ್ಲ ಸಂಶಯ ಬುಡ್ಚಿ ಆಣ ಬಿಜೆಪಿ ವಾ ಯೋಜನೆಲೇನು ಮಲ್ತದಣಂದು ಪನ್ನಡು ಎಂಕ್ಲು ಅಧಿಕಾರಗೂ ಬತ್ತಂಡ ಬಡವರಿಗೆ 200 ಯೂನಿಟ್ ಕರೆಂಟ್ ಧರ್ಮಗೋದಗವನ ಖಂಡಿತ ಅಂದು ರಮಾನಾಥ ರೈ ಪಂಡಿರ. ಬಿಜೆಪಿ ರಾಜ್ಯ ಗುರ್ಕಾರ್ಯ ನಳಿನ್ ಕುಮಾರ್ ಕಟೀಲ್ ಅರೆನ ಪುದಾರ್ದ ಎದುರು ಉಪ್ಪುನ ಕಟೀಲ್ ದೆತ್ತುಪಾಡ್ನ ಎಡ್ಡೆ ದಾಯ್ಪಂಡ ಕಟೀಲ್ ಪಂಡಿಕ್ಷನು ಟೆಂಕ್ಲೆಗ್ ಪವಿತ್ರ ಕಟೀಲ್ ಕ್ಷೇತ್ರದ ನೆಂಪಾಪುಂಡು ಅಂಡ ನಳಿನ್ ಕುಮಾರ್ ಅರೆನ ಬುಡ್ಚಾಂದಿ ಪಾತ್ರ ನಡವಳಿಕೆಡ್ದು ಕಟೀಲ್ ಕ್ಷೇತ್ರಗೂ ಅಪಮಾನ ಮಲ್ತಿನಂಚಾಪುನೊಂದು ರಮಾನಾಥ ರೈ ಪಂಡ್ಯರ. ಪಕ್ಷದ ನಾಯಕರು ಸುದ್ದಿ ಕೊಟ್ಟುಡು ಒಟ್ಟುಗಿತ್ತೆರ. ಇಲ್ಲಿವರೆಗೆ ಜನತೆ ಕೊಟ್ಟಿರ್ತಕ್ಕಂಥ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಗೃಹ ಜ್ಯೋತಿ ಮತ್ತು ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನು ನಾವು ಅನುಷ್ಠಾನಕ್ಕೆ ತರ್ತೇವೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಪ್ರಣಾಳಿಕೆ ಇಟ್ಟು ಅದನ್ನು ಅನುಷ್ಠಾನ ಮಾಡ್ತೀವಿ ಅಂತ ಹೇಳುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯವರು ಇದು ಭರವಸೆ ಸೊಲ್ಲಿನ ಭರವಸೆ. ಇವತ್ತು ಕಳೆದ ಸಾರಿ ಸಿದ್ದರಾಮಯ್ಯ ಸರ್ಕಾರ 165 ಭರವಸೆಯನ್ನು ಕೊಟ್ಟಿದೆ ಪ್ರಣಾಳಿಕೆಯಲ್ಲಿ.
ಅದರಲ್ಲಿ 158 ಭರವಸೆ ಈಡೇರಿಸಿದಂಥ ಒಂದು ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ. ಬಜೆಟ್ ಸಿದ್ಧ ಮಾಡುವಾಗ ಪುಸ್ತಕವನ್ನು ಎದುರುಗಡೆ ಇಟ್ಟು ಬಜೆಟ್ ಸಿದ್ಧ ಮಾಡ್ತಕ್ಕಂಥ ನಾನು ನೋಡಿದ್ದೇನೆ. ಮನಮೋಹನ್ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ 2 ವರ್ಷ ಬಿಜೆಪಿ ಸರ್ಕಾರ ಇತ್ತು, ಅದು ಧರ್ಮಾರ್ಥಕ್ಕೆ ಕೊಡುವಂಥ ಕಾರ್ಯಕ್ರಮ ಅವ್ರು ಮಾಡಲಿಲ್ಲ. ಕೇಂದ್ರದ ಪಾಲು ಇದೆ ಅಂತ 2 ವರ್ಷ ನಂತರ ಹೇಳಲಿಕ್ಕೆ ಶುರು ಮಾಡಿದ್ರು. ನಾವು ಬಿಜೆಪಿ ಪಕ್ಷದವರಾಗೆಲ್ಲ ಅವರ ಪ್ರಣಾಳಿಕೆಯಲ್ಲಿ ಅವರು ಏನು ಹೇಳಿದ್ದಾರೆ ಅದು ಜುಮ್ಲಾ ಅಂತ ಹೇಳ್ತಕ್ಕಂಥದ್ದು ಹೇಳಿದ್ದಾರೆ. ಈಗ ಹೇಳ್ತಾರೆ ಬಿಜೆಪಿಯವರು ಕಾಂಗ್ರೆಸ್ ಸುಳ್ಳು ಹೇಳುವವರು, ಅವ್ರು ಹೇಳಿದ್ದನ್ನು ಮಾಡುವುದಿಲ್ಲ ಅಂತೇಳಿ. ಉಸ್ತುವಾರಿ ಸಚಿವರು ಮಾಡೋದನ್ನು ಮಾಡುವುದಿಲ್ಲ ಅಂತೇಳಿ. ನಾವು ಹೇಳಿದ್ದನ್ನು ಮಾಡಿದ ಸರ್ಕಾರ. ಮಧ್ಯಾಹ್ನ ಬಿಸಿ ಕೊಟ್ಟವರು ಯಾರು? ಕಾಂಗ್ರೆಸ್ನವರು. ಇದೇ 200 ಯೂನಿಟ್ ವಿದ್ಯುತ್ ಕೊಡ್ತೀನಿ ಅಂತ ಗೃಹಲಕ್ಷ್ಮಿ ಯೋಜನೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಪಂಪ್ ಸೆಟ್ಟಿಗೆ ಧರ್ಮಾರ್ಥ, ಕೃಷಿ ಪಂಪ್ ಸೆಟ್ಟಿಗೆ ಧರ್ಮಾರ್ಥ ವಿದ್ಯುತ್ತನ್ನು ಕೊಟ್ಟವರು ಯಾರು? ಕಾಂಗ್ರೆಸ್ನವರು. ಅದನ್ನು ಅವರು ಬರೀಬಾರ್ದು. ಅದಕ್ಕೂ ಎಷ್ಟು ಎಲ್ಲ ಯಾರೋ ಲೆಕ್ಕಾಚಾರ, ಎಷ್ಟು ಕೋಟಿ ಅಷ್ಟು ಕೋಟಿ ಬರುತ್ತೆ, ಇಷ್ಟು ಕೋಟಿ. ಹೌದು, ಈ ದೇಶ ಉದ್ಯೋಗ ಖಾತ್ರಿ ಯೋಜನೆ ಬಹಳ ದೊಡ್ಡ ಯೋಜನೆ, ಅದಕ್ಕೂ ಎಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತದೆ. ಅದನ್ನ ಮಾಡಿ ತೋರಿಸಿದಂಥ ಕೀರ್ತಿ ಅದು ಕಾಂಗ್ರೆಸ್ ಪಕ್ಷಕ್ಕಿದೆ. ಯಾವುದೇ ವಿಷಯನ್ನ ನಾವು ತಗೊಳ್ಳಿ, ಅದನ್ನ ಎಲ್ಲವನ್ನು ಕೂಡ ಮಾಡಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ, ಎಲ್ಲವನ್ನ ಮಾಡಿರ್ತಕ್ಕಂಥದ್ದು. ಗೃಹ ಲಕ್ಷ್ಮಿ ಅಂತ ಹೇಳಿದ್ರೆ ಒಂದು ಕುಟುಂಬಕ್ಕೆ 2,000 ರೂಪಾಯಿ ಕೊಡ್ತಕ್ಕಂಥ ಯಜಮಾನಿ. ಇದು ಖಂಡಿತ ಕಾಂಗ್ರೆಸ್ ಸರ್ಕಾರ ಬಂದಾಗ 100ಕ್ಕೆ 100 ಜನರ ಬಳಿಗೆ ಮುಟ್ಟುತ್ತದೆ ಅನ್ನುವಂಥ ವಿಶ್ವಾಸ ಖಂಡಿತ ಇದೆ. ಬಂಟ್ವಾಳ ಚಿನ್ನರ ಲೋಕ ಮೋಕೆದ ಕಲಾವಿದರು ಸೇವಾ ಟ್ರಸ್ಟ್ ಬೊಕ ಚಿನ್ನರ ಲೋಕ ಸೇವಾ ಬಂಧು ಮುಕ್ಲೇರ್ದು ಕನ್ನಡ ಬೊಕ ಸಂಸ್ಕೃತಿ ಇಲಾಖೆದ ನಿಲೆಟ್ ಜನವರಿ 20 ಫೆಬ್ರವರಿ 8 ಕರಾವಳಿ ಕಲೋತ್ಸವ ನಡ್ತೊಂದಿತ್ತದು. ಶುಕ್ರಾರ ಬಯ್ಯಗ ಮೆರವಣಿಗೆ ಬೊಕ ಉದಿಪನದ ಲೇಸ್ ಬಿಸಿ ರೋಡ್ ನಡತಂಡ. ಬಂಟ್ವಾಳ ಚಿನ್ನರ ಲೋಕ ಮೋಕೆದ ಕಲಾವಿದರು ಸೇವಾ ಟ್ರಸ್ಟ್ ಬೊಕ ಚಿನ್ನರ ಲೋಕ ಸೇವಾ ಬಂಧು ಮೊಕ್ಲೇರ್ದು ಕನ್ನಡ ಬೊಕ ಸಂಸ್ಕೃತಿ ಇಲಾಖೆದ ನಿಲೆಟ್ ಜನವರಿ 20 ಫೆಬ್ರವರಿ 8 ಕರಾವಳಿ ಕಲೋತ್ಸವ ನಡ್ತೊಂದಿತ್ತದು. ಶುಕ್ರಾರ ಬಯ್ಯಗ ಮೆರವಣಿಗೆ ಬೊಕ ಉದಿಪನದ ಲೇಸ್ ಬಿಸಿ ರೋಡ್ ನಡತಂಡ. ಬಿಸಿ ರೋಡ್ದ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಪ ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಬೊಕ ಬಿನ್ನಿರು ಚೆಂಡೆ ಬೊಟ್ಟುದು ಮೆರವಣಿಗೆ ಉದಿಪನ ಮಲ್ತೆರ. ಬೇತೆ ಬೇತೆ ಕಲಾಕೋಟಲನ ನಲಿಕೆ ಪ್ರದರ್ಶನದ ಒಟ್ಟುಗು ಗೋಲ್ಡನ್ ಪಾರ್ಕ್ ಮೈದಾನ ಮುಟ್ಟ ಮೆರವಣಿಗೆ ನಡತಂಡ. ಮೋಹನದಾಸ ಪರಮಹಂಸ ಸ್ವಾಮೀಜಿ ಇನ್ಫೆಂಟ್ ಜೀಸಸ್ ಎಂಗ್ರೇಜಿ ಬಣಕಾಪುದ ಧರ್ಮಗುರು ವಲೇರಿಯನ್ ಡಿಸೋಜಾ ಬಿನ್ನೆರು ಒಟ್ಟು ಸೇರಿದ ಕಲೋತ್ಸವ ಉದಿಪನ ಮಲ್ತೆರ. ಸ್ವಾಮೀಜಿ ಇರ್ಬಕ್ಕ ಗುರುಕುಲ ಆಶೀರ್ವಚನ ಕೊಟ್ಟು ಕಲೋತ್ಸವಗೂ ಎಡ್ಡೆಪ್ಪು ಬೇಕೇರ. ನಾವು ಅದಕ್ಕೆ ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ದೇವೆ, ನಾವು ಅದರ ಹಿಂದೆ ಅವರಿಗೆ ಎಷ್ಟು ಸ್ಫೂರ್ತಿಯಾಗಿದ್ದೇವೆ ಅನ್ನೋದನ್ನು ಇಡೀ ಸಮಾಜ ಇವತ್ತು ಯೋಚನೆ ಮಾಡಬೇಕು. ಒಬ್ಬ ಕಲಾವಿದನ ಬದುಕು, ಕಲಾರಾಧನೆಯ ಔದಾರ್ಯತೆ ಮತ್ತು ಹೃದಯ ವಿಶಾಲತೆ, ಅದು ಸಮಾಜದಲ್ಲಿ ಅದನ್ನು ಮುಟ್ಟುವಂಥ ಪ್ರಯತ್ನದಲ್ಲಿ ನಮ್ಮೆಲ್ಲರ ಸಹಭಾಗಿತ್ವ ಎಷ್ಟಿದೆ ಅನ್ನೋದನ್ನು ನಾವು ಯೋಚನೆ ಮಾಡುವಂಥ ಸ್ಥಿತಿಯಲ್ಲಿ ನಾವೆಲ್ಲ ಯೋಚಿಸಬೇಕಾಗಿದೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ತಾಪಕರು ಭಾಗವತರಾದ ಪುನಃ ಸತೀಶ್ ಶೆಟ್ಟಿ ಪಟ್ಲ ಮೇರೆಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ತಾರನಾಥ ಕೊಟ್ಟಾರೆ, ಲೀನಾ ಐರಿಸ್, ಜ್ಞಾನೇಶ್, ಚಿನ್ನರ ಗುರ್ಕಾರ್ದಿ, ಸಾನ್ವಿ ಸುಧೀರ್ ಶೆಟ್ಟಿ, ಕಲೋತ್ಸವ ಗುರ್ಕಾರ್ಯರು ಸುದರ್ಶನ ಜೈನ್, ಸಂಚಾಲಕರು ಮೋಹನದಾಸ ಕೊಟ್ಟಾರಿ, ಮರ್ಯಾದೆ ಗುರ್ಕಾರ್ಯರು ಜಯರಾಮ ರೈ, ಒತ್ತು ಗುರ್ಕಾರ್ಯರು ಪ್ರಕಾಶ್ ಶೆಟ್ಟಿ ತುಂಬೆ, ಒಕ್ಕ ಇಬ್ರಾಹಿಂ ಕೈಲಾರ್, ರಾಜಾ ಚೆಂಟಿಮಾರ್ ಪಾಲ್ದಿತೊಂಡರ. ಬೆಳ್ತಂಗಡಿ ತಾಲೂಕು ಅಳದಂಗಡಿದ ಶ್ರೀ ಸೋಮನಾಥೇಶ್ವರಿ ದೇವಸ್ಥಾನಡು ವರ್ಷಾದಿ ಜಾತ್ರೆ ನಡ್ತೊಂದಿತ್ತದ. ಶುಕ್ರಾರ ರಾತ್ರಿ ತೇರು ಅಟ್ಟಣೆ ಆದಿತ್ತಂಡ. ದೇವರಿಗೂ ಪೂಜೆ ನಡಪಾದ, ದರ್ಶನ ಬಲಿಯಾದ, ದೈವ ಬೊಕ್ಕ ದೇವರನ ಭೇಟಿ ನಡತಂಡ.
ದೇವರಿಗ ಉಚ್ಚಯ ದೈವಲಿಗ ಕೋಲನೆಮ ದೇವರಿಗ ತೇರು ದೈವಲಿಗ ಬಂಡಿ ಇಂಚ ತುಳುನಾಡ ಕಟ್ಟುಕಟ್ಟಲೆ ಪ್ರಕಾರ ಆರಾಧನೆ ನಡೆತ ಬೈದಣ. ದಕ್ಷಿಣ ಕನ್ನಡ, ಒಡಿಪು, ಕಾಸರಗೋಡು ಜಿಲ್ಲೆ ಸೇರ್ದುಪ್ಪನ ತುಳುನಾಡು ಕರಿನ ದೀಪಾವಳಿ ಹಿಡಿದು ಬೊಕ್ಕ ದೀಪೋತ್ಸವ ನಡಪಾದ ದೇವಸ್ಥಾನಲೆನ ಜಾತ್ರೆ ಉಚ್ಚಯ ನಡತೊಂದುಂಡು. ದೇವರಿನ ದರ್ಶನ ಬಲಿ ದೈವ ದೇವರನ ಭೇಟಿ ದೇವರು ತೇರು ಹಿಡ್ದು ಭಕ್ತಿರು ತೇರು ಒಯ್ಪುನ ಗೌಜಿ ತುಯರೆ ಬಾರಿ ಪುರ್ಲು ಮೇಮನ ಮರ್ಲು. ಬೆಳ್ತಂಗಡಿ ತಾಲೂಕು ಅಳದಂಗಡಿದ ಶ್ರೀ ಸೋಮನಾಥೇಶ್ವರಿ ದೇವಸ್ಥಾನದ ವರ್ಷಾದಿ ಜಾತ್ರೆ ನಡೆತೊಂದಿತ್ತದ. ಶುಕ್ರವಾರ ರಾತ್ರಿ ತೇರು ರಥೋತ್ಸವ ಆಟಣೆ ಆದಿತ್ತಂಡ. ದೇವರಿಗೆ ಪೂಜೆ ನಡಪಾದ ಉಚ್ಚಯ ಮೂರ್ತಿನ ಪಿದೈಕನತದ ದರ್ಶನ ಬಲಿಯಾದ ದೈವ ಬೊಕ್ಕ ದೇವರನ್ನ ಭೇಟಿ ನಡತಂಡ. ದೇವರು ತೇರು ಏಳ್ದು ಪೂಜೆ ನಡತಿ ಬೊಕ್ಕ ಭಕ್ತಿರು ತೇರೊಯ್ತೇರ. ಊರು ಪರ ಊರ್ಲೆನ ಭಕ್ತಿರ ದೇವಸ್ಥಾನದ ಆಡಳಿತ ಮಂಡಳಿದಕ್ಲು ಶ್ರೀ ಸೋಮನಾಥೇಶ್ವರಿ ದೇವರನ್ನ ಇಂಬು ನಟ್ಟೊಂದು ತೇರುದ ಉಚ್ಚಯ ತುಯೇರ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಕುಡ್ಲದ ಪಟ್ಲ ಸಂಭ್ರಮ 2023 ಸುರೂತ ಹಂತ ಕಾರ್ಯಕ್ರಮದ ಲೆಪ್ಪೋಲೆ ಕುಡ್ಲದ ಪತ್ರಿಕಾ ಭವನಡು ಶುಕ್ರವಾರ ಬಿಡುಗಡೆ ಅಂಡ್ ಟ್ರಸ್ಟ್ದ ಮರ್ಯಾದೆ ಗುರ್ಕಾರ್ಯರು ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಲೆಪ್ಪೋಲೆ ಬಿಡುಗಡೆ ಮಲ್ತೇರ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಕುಡ್ಲದ ಪಟ್ಲ ಸಂಭ್ರಮ 2023 ಸುರೂತ ಹಂತ ಕಾರ್ಯಕ್ರಮದಲ್ಲಿ ಪೋಲೆ ಕುಡ್ಲದ ಪತ್ರಿಕಾ ಭವನಡು ಶುಕ್ರವಾರ ಬಿಡುಗಡೆ ಅಂಡ್
ಟ್ರಸ್ಟ್ದ ಮರ್ಯಾದೆ ಗುರುಕಾರ್ಯರು ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಲೆಪ್ಪೋಲೆ ಬಿಡುಗಡೆ ಮಲ್ತೆರ ಟ್ರಸ್ಟ್ದ ಮರ್ಯಾದೆ ಗುರುಕಾರ್ಯರು ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಪಾತಿರ್ದ ಬಜೆ ಆಟ ಮಾತ್ರ ಅತ್ತ ಭಾರತೀಯ ಕಲಾರಂಗುಡೆ ಕಲಾವಿದರ್ನ ಏಳಿಗೆ ದೈಚಾರಡು ಒಂಜಿ ದಾಖಲೆನೆ ಮಲ್ತದಂಡ ಈ ಪಟ್ಲ ಫೌಂಡೇಶನ್ ಒಂದು ಮಿತ್ತಗ್ಲ ಬಾರಿ ಎಡ್ಡೆ ಕೆಲಸ ಮಲ್ಪಡಂದ ಟೆಪ್ಪು ಬೇಕೇರ. ಯಕ್ಷಗಾನದಲ್ಲಿ ಮಾತ್ರ ಅಲ್ಲ, ಭಾರತೀಯ ಕಲಾರಂಗದಲ್ಲೇ ಒಂದು ದಾಖಲೆಯನ್ನು ನಿರ್ಮಿಸಿದ್ದು ಪಟ್ಲ ಫೌಂಡೇಶನ್. ವಿಸ್ಮಯಕರವಾದ ವಿಷಯ ಅಂದರೆ ಸರ್ಪ್ರೈಸಿಂಗ್ ಮತ್ತು ಹ್ಯಾಪಿ ಸರ್ಪ್ರೈಸ್. ಕಲಾವಿದರ ವೆಲ್ಫೇರ್ ಕಲ್ಯಾಣ ಕಾರ್ಯಕ್ರಮದಲ್ಲಿ ಒಂದು ರಾಷ್ಟ್ರೀಯ ಮಾದರಿಯನ್ನು ನಾವು ಸೃಷ್ಟಿಸಿದ್ದೇವೆ. ಪಟ್ಲ ಫೌಂಡೇಶನ್ ಒಬ್ಬ ಕಲಾವಿದ ತನ್ನ ಜನಪ್ರಿಯತೆಯನ್ನು ಅದಕ್ಕೆ ಕೊಟ್ಟಾಗ ಹೇಗೆ ದಾನಿಗಳು ಬೆಂಬಲಿಸ್ತಾರೆ ಅನ್ನೋದು ಕಲೆಯಲ್ಲಿಯೂ ಕಲಾವಿದರಲ್ಲಿಯೂ ಹೊಸ ಆತ್ಮವಿಶ್ವಾಸವನ್ನು ಸೃಷ್ಟಿಸ್ತಕ್ಕ ವಿಷಯ. ಅನೇಕ ದಾನಿಗಳ ಬೆಂಬಲ. 7 ವರ್ಷದಲ್ಲಿ 8.5 ಕೋಟಿ ರೂಪಾಯಿ ಎಣಿಸಲಿಕ್ಕೆ ಸಾಧ್ಯ ಇಲ್ಲದ ಔಟ್ಲೆ, ಮನೆ ಕಟ್ಟುವುದರಿಂದ ಹಿಡಿದು ಆಪತ್ ಸಹಾಯದಿಂದ ಹಿಡಿದು ಬೇರೆ ಬೇರೆ ರೀತಿಯಲ್ಲಿ ವಾರ್ಷಿಕ ಪಟ್ಲ ಸಂಭ್ರಮ ಮತ್ತು ಪ್ರಶಸ್ತಿಗಳು, ಅದು ಕೂಡ ಒಂದು ದಾಖಲೆ. ಅಂಥದ್ದಕ್ಕೆ ಈಗ ಹಿಂದೆ ದಾನಿಗಳು ಬೆಂಬಲಿಸಿದ್ದಾರೆ. ಫೌಂಡೇಶನ್ ತಾಪಕಿರ್ಬಕ ಗುರುಕಾರ್ಯರ ಪಟ್ಲ ಸತೀಶ್ ಶೆಟ್ಟಿ, ಪ್ರಧಾನ ಕಾರ್ಯಂತರ ಪುರುಷೋತ್ತಮ ಭಂಡಾರಿ, ಜೊತೆ ಕಾರ್ಯಂತರ ರವಿ ಶೆಟ್ಟಿ ಈ ಪುರ್ತುಡಿತ್ತರ. ವೀರರಾಣಿ ಅಬ್ಬಕ್ಕ ಉತ್ಸವ ಫೆಬ್ರವರಿ 4 ಉಳ್ಳಾಲು ನಡಪರೆಯುತ್ತದೆ. 2022-23 ಸಾಲದ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿನ ಕುಂದಾಪುರ ಬಂಡರ್ಕಾಟ್ಸ್ ಕಾಲೇಜ್ ದುಂಬುದ ಪ್ರಾಧ್ಯಾಪಕಿ ಡಾಕ್ಟರ್ ಪಾರ್ವತಿಜಿ ಐತಾಳರಿಗಬಕ್ಕ ವೀರರಾಣಿ ಅಬ್ಬಕ್ಕ ಪುರಸ್ಕಾರನು ಪಾರ್ದನ ಜನಪದ ಕಲಾವಿದರ ಶ್ರೀಮತಿ ಭವಾನಿಯರಿಗೆ ಕೊಡ್ದು ಮರ್ಯಾದೆ ಮಲ್ಪನೊಂದು ಉಚ್ಚಯದ ಎತ್ಕೊನ್ನ ಸಮಿತಿದ ಗುರುಕಾರ್ಯರು ದುಂಬುದ ಶಾಸಕರ ಜಯರಾಮ ಶೆಟ್ಟಿ ಸುದ್ದಿಕುಟುಡು ತಿರಿಪಾದಿರು. ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿದ ಉತ್ಸವದ ಎತ್ಕೊನ್ನ ಗುರುಕಾರ್ಯರು ದುಂಬುದ ಶಾಸಕರು ಜಯರಾಮ ಶೆಟ್ಟಿ ಶುಕ್ರಾರ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕೊಟ್ಟಡು ಪಾತಿರ್ದು ಸಮಿತಿ ಕೊರ್ಪುನ 2022-23 ಸಾಲದ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿನ ಕುಂದಾಪುರ ಬಂಡರ್ಕಾಟ್ಸ್ ಕಾಲೇಜಿದ ದುಂಬುದ ಪ್ರಾಧ್ಯಾಪಕಿ ಡಾಕ್ಟರ್ ಪಾರ್ವತಿಜಿ ಐತಾಳರಿಗಬಕ್ಕ ವೀರರಾಣಿ ಅಬ್ಬಕ್ಕ ಪುರಸ್ಕಾರನು ಪಾರ್ದನ ಜನಪದ ಕಲಾವಿದರ ಶ್ರೀಮತಿ ಭವಾನಿಯರಿಗೆ ಕೊಡ್ದು ಮರ್ಯಾದೆ ಮಲ್ಪನೊಂದು ಪಂಡ್ಯರ. ಪ್ರೊಫೆಸರ್ ಅಮೃತ ಸೋಮೇಶ್ವರ ದುಂಬಾಳ್ತದ ಸಮಿತಿ ಪ್ರಶಸ್ತಿಗೆ ಅಜಪ್ಪು ಕಾರ್ಯ ಮಲ್ತದಂಡ ಸಾಹಿತ್ಯ ಕ್ಷೇತ್ರ ಮಲ್ಲ ಸಾಧನೆ ಮಲ್ತದಿನ ಡಾಕ್ಟರ್ ಪಾರ್ವತಿಜಿ ಐತಾಳ್ ಕತೆ, ಕಾದಂಬರಿ, ನಾಟಕ, ವ್ಯಕ್ತಿ ಚಿತ್ರ, ವೈಚಾರಿಕ ಲೇಖನ, ಭೂಕ ವಿಮರ್ಶೆ, ರಂಗ ವಿಮರ್ಶೆ, ಕೃತಿ ಸಂಪಾದನೆ, ಅನುವಾದ ಕೃತಿ ಇಂಚ ಬಾರಿ ಮೇಲೆ ಮಲ್ದಿರಂದು ಪಂಡ್ಯರ. ಶ್ರೀಮತಿ ಭವಾನಿ ಭೂತ ಕಟ್ಟುನ ಕರಿದುಪೋಯಿನ ಗುರುವಪ್ಪ ಪಂಬದರ್ನ ಬಡಿದಿ ಸೇವಾ ಕರ್ತವ್ಯದಂಚ ದೈವರಾಧನೆ ಮಲ್ತೊಂದು ಪಾರ್ದನ ಸಾಹಿತ್ಯನು ದೇಶ ಪಿದೈ ದೇಶುಗ್ಲ ಮುಟ್ಟುನಂಚ ಮಲ್ತದೇರ. ಸರ್ಕಾರ ಈ ಸರ್ತಿ ಉಚ್ಚೆಗೂ 10 ಲಕ್ಷ ರೂಪಾಯಿ ಕೊಡ್ತೊಂಡು ಫೆಬ್ರವರಿ 4 ಉಳ್ಳಾಲ ನಗರಸಭೆ ಅಧೀನದ ಮಹಾತ್ಮ ಗಾಂಧಿ ರಂಗ ಮಂದಿರಡ್ ನಡಪನ ವೀರರಾಣಿ ಅಬ್ಬಕ್ಕ ಉತ್ಸವಡು ಪ್ರಶಸ್ತಿಲಿನ ಕೊರ್ಪನೊಂದು ಜಯರಾಮ ಶೆಟ್ಟಿ ಪಂಡ್ಯರ. ಸಮಿತಿ ಗುರ್ಕಾರ್ಯರ ದಿನಕರ ಉಳ್ಳಾಲ, ಪ್ರಧಾನ ಕಾರ್ಯಂತರ ಧನಲಕ್ಷ್ಮಿ ಗಟ್ಟಿ, ಒತ್ತು ಗುರ್ಕಾರ್ದಿ ದೇವಕಿ ಉಳ್ಳಾಲ, ಪಣವುದ ಗುರ್ಕಾರ್ಯರ ಆನಂದಕ್ಕೆ ಅಸೈಗೊಳಿ ಸುದ್ದಿಕೊಟ್ಟುಡಿದ್ದೇರ. ಈ ಸಲದ ಹಬ್ಬಕ್ಕೋತ್ಸವ ಫೆಬ್ರವರಿ 4 ಉಳ್ಳಾಳದಲ್ಲಿ ಜರುಗುತ್ತಾ ಇದೆ. ನಾವು ಪ್ರಾರಂಭದಿಂದಲೂ ಹಬ್ಬಕ್ಕೋತ್ಸವದ ಬಗ್ಗೆ ನೆನಪು ಮಾಡಿಕೊಳ್ಳೋ ದೃಷ್ಟಿಯಿಂದ ಈ ಜಿಲ್ಲೆಯ ಈ ನಾಡಿನ 2 ಮಹಿಳೆಯರನ್ನು ಗೌರವಿಸೋ ದೃಷ್ಟಿಯಿಂದ ಹಬ್ಬಕ್ಕ ಪ್ರಶಸ್ತಿ ಮತ್ತು ಹಬ್ಬಕ್ಕ ಪುರಸ್ಕಾರವನ್ನು ನಾವು ಕೊಡ್ತಾ ಇದ್ದೇವೆ. ಅವರನ್ನು ಆ ಸಂದರ್ಭದಲ್ಲಿ ಆ ಮಹಿಳೆಯರನ್ನು ಗೌರವಿಸ್ತಾ ಇದ್ದೀವಿ. ಈ ಸಲ 4 ಹಬ್ಬಕ್ಕೋತ್ಸವದ ವ್ಯವಸ್ಥೆ ಪ್ರಕಾರ ಹಬ್ಬಕ್ಕ ಪ್ರಶಸ್ತಿಯನ್ನು ಶ್ರೀಮತಿ ಪಾರ್ವತಿ ಜೆ ಐತಾಳ್ ಅವರಿಗೆ ನಾವು ನೀಡ್ತಾ ಇದ್ದೇವೆ. ಹಬ್ಬಕ್ಕ ಪುರಸ್ಕಾರವನ್ನು ಶ್ರೀಮತಿ ಭವಾನಿ ಇವರಿಗೆ ನೀಡ್ತಾ ಇದ್ದೇವೆ. ಪಡೆದಂಥ ಶ್ರೀಮತಿ ಪಾರ್ವತಿ ಜೆ ಐತಾಳ್ರವರನ್ನು ನಾವು ಸಾಹಿತಿ ಅಮೃತ ಸೋಮೇಶ್ವರ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿಕೊಂಡು ಆಯ್ಕೆ ಮಾಡಿಕೊಂಡಿದ್ದೇವೆ. ಈ 2 ಪ್ರಶಸ್ತಿಯನ್ನು ಅಮೃತ ಸೋಮೇಶ್ವರ ಅವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ. ಮುಲ್ಕಿ ತಾಲೂಕುದ ಪಾವಂಜ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ನಡತೊಂದುಂಡು. ಜನವರಿ 14 ಶುರುವಾಯಿನ ಕಾರ್ಯಕ್ರಮಲು ಮುಪ್ಪಮುಟ ನಡಪರೆಯುತ್ತದೆ. ಶುಕ್ರಾರ ಬಯ್ಯಗ ವಾಸ್ತು ಪೂಜೆ, ವಾಸ್ತು ಬಲಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ನಡತಂಡು.
ಮುಲ್ಕಿ ತಾಲೂಕದ ಪಾವಂಜ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ನಡೆಯುತ್ತೆ ಅಷ್ಟಬಂಧ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ನಡೆತೊಂದುಂಡು. ಜನವರಿ 14 ಶುರುವಾಯಿನ ಕಾರ್ಯಕ್ರಮಲು ಮುಪ್ಪಮುಟ್ಟ ನಡಪರೆಯುತ್ತದೆ. ಶುಕ್ರವಾರ ಬಯ್ಯಾಗ ವಾಸ್ತು ಪೂಜೆ ಅಟ್ಟಣೆ ಮಲ್ತದಿತ್ತೆರ. ವೇದಮೂರ್ತಿ ಉಡಿಪು ಕಂಬ್ಳಕಟ್ಟ ಶ್ರೀ ರಾಧಾಕೃಷ್ಣ ಉಪಾಧ್ಯಾಯರ್ನ ದುಂಬಾಳ್ತಿಡ್ ಪ್ರಧಾನ ಪೂಜೆ ಮಲ್ಪನ ಪಿ ವಾಸ್ತವ ಭಟ್ಬಕ ಪವಿತ್ರ ಪಾಣಿ ಪಿ ಗಣೇಶ್ ಪಟೇತದ್ ರಾಕ್ಷೋಗ್ನ ಯಾಗ ವಾಸ್ತು ಪೂಜೆ ವಾಸ್ತುಯಾಗ ವಾಸ್ತು ಬಲಿ ದಿಶಾ ಹೋಮ ಕೋಪಶಾಂತಿ ದಿಕ್ಪಾಲಕ ಬಲಿ ಬೊಕ ರಾತ್ರಿದ ಪೂಜೆ ಇಂಚ ಬ್ರಹ್ಮಕಲಶಗೂ ಸಂಬಂಧಪಟ್ಟದ ಬೇತೆ ಬೇತೆ ಕಾರ್ಯಕ್ರಮಲೆ ನಡಪಾಯರ. ಜೀರ್ಣೋದ್ಧಾರ ಬೊಕ ಬ್ರಹ್ಮಕಲಶ ಸಮಿತಿದ ಗುರ್ಕಾರ್ಯರ ಪ್ರಕಾಶ್ ಎನ್ ಶೆಟ್ಟಿ, ಪ್ರಧಾನ ಕಾರ್ಯಂತರ ಚಂದ್ರಶೇಖರ ನಾನಿಲ್, ಪಣವದ ಗುರ್ಕಾರ್ಯರ ಬೊಕ ವ್ಯವಸ್ಥಾಪನಾ ಸಮಿತಿ ಗುರ್ಕಾರ್ಯರ ಬಿ ಸೂರ್ಯಕುಮಾರ್ ಬೊಕ ಸಮಿತಿಲಿನ ಮಾತಾ ಸದಸ್ಯರ ಭಕ್ತರಿ ಪುರ್ತುಡಿತ್ತೆರ. 28 ಶನಿವಾರ ಕಾಂಡ್ಯ ಎನ್ಮ 10 ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರಿಗೆ ಬ್ರಹ್ಮ ಕುಂಭಾಭಿಷೇಕ ನಡಪಾಯರ ಅಟ್ಟಣೆ ಸಾಗುದುಂಡು. ಇಡಿಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡ ಸೊಲ್ಮೇಲು.